ಅದಕ್ಕೆ ಚಾರ್ಲ್ಸ್ ಸ್ಪರ್ಜನ್ ಭೂಮಿಯಲ್ಲಿದ್ದಾಗ ಅವನ ಪುಸ್ತಕಗಳು ಮಾರಿದ ಹಣ ಎಲ್ಲ ಬರುವಾಗ ಜನರು ಏನೇನೋ ಮಾತಾಡಿದ್ರು. ಕೆಲವರು ಅವನ ಕೋಳಿಗಳನ್ನೆಲ್ಲ ಬೆಳೆಸ್ತಿದ್ದಂತೆ. ಅವನು ಬರುವಂಥ ಹಣನೆಲ್ಲ ನೋಡುವಾಗ ವಿಶ್ವಾಸಿಗಳು ಏನೇನೋ ಮಾತಾಡ್ತಾ ಇದ್ರು. ಇನ್ನು ಕೆಲವರು ಹೇಳಿದ್ರು ಸ್ಪರ್ಜನ್ ಒಬ್ಬ ಜಿಪಣ ಅಂದರು. ಒಂದು ದಿವಸ ಸ್ಪರ್ಜನ್ ಸತ್ತೋದ. ಚಾರ್ಲ್ಸ್ ಸ್ಪರ್ಜನ್ ಸೇವಕ ಸತ್ತಾದ್ಮೇಲೆ ಕೆಲವು ಫ್ಯಾಮಿಲಿಗಳು ಮಾತ್ರ ಅಳ್ತಾನೆ ಇದ್ರಂತೆ. ಆ ಫ್ಯಾಮಿಲಿಗಳು ಏನಂತ ಅಳ್ತಾ ಇದ್ರಂತೆ, ನಮ್ಮ ಪಾಸ್ಟರ್ ಚಾರ್ಲ್ಸ್ ಸ್ಪರ್ಜನ್ ಬದುಕಿರೋವರೆಗೂ ಅವ್ರಿಗೆ ಬಂದಂಥ ಹಣಗಳಲ್ಲಿ ನನ್ನ ಗಂಡ ಸತ್ತೋದಂತ ನನ್ನ ಫ್ಯಾಮಿಲಿಗೆ ಪ್ರತಿ ವರ್ಷ ಹೆಲ್ಪ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಭೂಮಿಯಲ್ಲಿರುವಾಗ ಅವ್ರಿಗೆ ಕೊಟ್ಟಂತ ಪಟ್ಟ ಚಿಪಣ, ಹಣದಾಸೆ ಅವನು ಅಂತ. ಆದರೆ ಬದುಕಿದ್ದು ಯಾವುದಕ್ಕೋಸ್ಕರ? ದೇವರ ಪ್ರತ್ಯಕ್ಷತೆಯಲ್ಲಿ ನಿರ್ಮಲರಾಗಿ. ಅದಕ್ಕೆ ಈ ವಾರ ನಾನು ಒಂದನ್ನು ಯೋಚನೆ ಮಾಡ್ತಾ ಇದ್ದೆ, ನೀವು ಏನು ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ರಿ ಅದು ಬಹಳ ಮುಖ್ಯ.